ಆದರಣೀಯರೇ, ಸುಡುಮದ್ದಿನ ಪ್ರದರ್ಶನ ನಡೀತಾ ಇದೆ. ಈಗಾಗಲೇ ಹಲವಾರು ಬಾರಿ ಸೂಚನೆಯನ್ನ ಕೊಟ್ಟಿದ್ದೇವೆ. ಸುಡುಮದ್ದಿನ ಪ್ರದರ್ಶನವನ್ನ ನೋಡುವಂತ ಆ ಸಂತೋಷವನ್ನ ಸವಿಯುವಂತ ಸಂದರ್ಭದಲ್ಲಿ ತಮ್ಮ ಮೈ ಮೇಲಿರುವಂತಹ ಆಭರಣಗಳ ಬಗ್ಗೆ ವಿಶೇಷವಾಗಿರತಕ್ಕಂತ ಗಮನ, ಜೊತೆಗೆ ಸಣ್ಣ ಮಕ್ಕಳು ಅಥವಾ ಪ್ರಾಯಸ್ಥರ ಜೊತೆಗಿದ್ರೆ ಜಾಗೃತೆಯಿಂದ ಅವಕಾಶಗಳಿಲ್ಲ. ಈ ಸಂದರ್ಭದಲ್ಲಿ ಕಳ್ಳಕಾಕರು ಕೂಡ ತನ್ನ ಕೈಚಳಕವನ್ನ ಪ್ರದರ್ಶನ ಮಾಡುವಂತ ಹೆಚ್ಚಿನ ಸಂದರ್ಭಗಳು ಜಾಸ್ತಿ. ಆ ರೀತಿಯ ರೀತಿಯಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಆರೋಗ್ಯ ಇಲಾಖೆಯವರ ಗಮನಕ್ಕೆ ತಾವು ಆ ರಥ ಬೀದಿಯಲ್ಲಿ ಪೊಲೀಸ್ ಚೌಕಿಯ ಬಳಿ ಒಬ್ಬರ ವ್ಯಕ್ತಿಗೆ ಸ್ವಲ್ಪ ಆರಾಮ ಇಲ್ಲ, ದಯವಿಟ್ಟು ತಕ್ಷಣ ಅವರನ್ನ ಆಸ್ಪತ್ರೆಗೆ ತಗೊಂಡು ಹೋಗುವಂತ ಕೆಲಸ ಆಗಬೇಕು. ಆರೋಗ್ಯ ಇಲಾಖೆಯವರು ಗಮನ ಹರಿಸಬೇಕು. ಪೊಲೀಸ್ ಚೌಕಿಯ ಪಕ್ಕದಲ್ಲಿ ವ್ಯಕ್ತಿಯೊಬ್ಬರಿಗೆ ಸ್ವಲ್ಪ ಅಸೌಖ್ಯ ಇದೆ, ತಕ್ಷಣ ಅವರನ್ನ ಆಸ್ಪತ್ರೆಗೆ ತಗೊಂಡು ಹೋಗುವಂತ ಕೆಲಸ ಆಗಬೇಕು. ಆರೋಗ್ಯ ಇಲಾಖೆಯವರು ಗಮನ ಹರಿಸಬೇಕು. ಅಣ್ಣ ಪೂಜೆ ಮಾಡ್ಲಿಕ್ಕೆ ಆಗುದಿಲ್ಲ. ಇದಾದ್ಮೇಲೆ ಮಧ್ಯೆ ಗ್ಯಾಪಲ್ಲಿ ಮಾಡ್ತಾರೆ, ಮಧ್ಯೆ ಗ್ಯಾಪಲ್ಲಿ ಪೂಜೆ ಮಾಡ್ತಾರೆ ಅಂತ. ಯಾರು ಬೇಕಾದರೂ ಭಗವತ್ ಭಕ್ತರಿಗೆ ರಥವನ್ನು ಇಡಲಿಕ್ಕೆ ಅವಕಾಶವಿದೆ. ಆದರೆ ಶಲ್ಯ ಮತ್ತು ಪಂಚೆಯನ್ನ ಕಡ್ಡಾಯವಾಗಿ ಕೊಟ್ಟಿರಬೇಕು. ಈಗ ಸುಡುಮದ್ದು ಪ್ರದರ್ಶನ